ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೋವಿಡ್ ಸೋಂಕಿತರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಳವಾಗ್ತಾ ಇದೆ. ವಾರಕ್ಕೆ 30 ರಿಂದ 40 ಜನರು ಸೋಂಕಿತರು ಮೃತಪಡುತ್ತಿದ್ದಾರೆ. ಆದ್ದರಿಂದ ಜಿಲ್ಲೆಯಲ್ಲಿ ಕೋವಿಡ್ಗೆ ತುತ್ತಾಗಿ ಸತ್ತವರ ಸಂಖ್ಯೆ ಹಾಗೂ 1 ಲಕ್ಷ ರೂಪಾಯಿ ಪರಿಹಾರ ಪಡೆಯಲು ಅರ್ಹರು ಎಂಬುದರ ಬಗ್ಗೆ ಜಿಲ್ಲಾಧಿಕಾರಿಯವರು ನಿರ್ದಿಷ್ಟ ಉತ್ತರ ನೀಡಬೇಕೆಂದು ಎಐಸಿಸಿ ಕಾರ್ಯದರ್ಶಿ ಐವನ್ ಡಿಸೋಜಾ ಆಗ್ರಹಿಸಿದರು. ಈ ಕುರಿತು ಮಂಗಳೂರಿನ ಕಾಂಗ್ರೆಸ್ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕೋವಿಡ್ನಿಂದ ಇಷ್ಟೊಂದು ಪ್ರಮಾಣದ ಸಾವು ನೋವಿಗೆ ಜಿಲ್ಲಾಡಳಿತ ವೈಫಲ್ಯವೇ ಕಾರಣ. ನಾವು ಕೋರ್ಟ್ ಮೆಟ್ಟಿಲು ಹತ್ತಬೇಕಾಗ್ತದೆ. ಸರ್ಕಾರಕ್ಕೆ ಲಸಿಕೆ ಪೂರೈಕೆ ಮಾಡಲು ಅಸಾಧ್ಯವಾದಲ್ಲಿ ದಾನಿಗಳಿಂದ ದುಡ್ಡು ಕೇಳಲೆ ನಾವು ಸಹಾಯವನ್ನ ಮಾಡುತ್ತೇವೆ. ಈ ಮೂಲಕ ಎಲ್ಲರಿಗೂ ಲಸಿಕೆ ನೀಡಲೆ, ಬಂದವರನ್ನ ಹಿಂದೆ ಕಳಿಸುವುದು ಬೇಡ ಎಂದು ಅವರು ಹೇಳಿದರು. ಈಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೋವಿಡ್ನ ತುತ್ತಾಗಿ ಸತ್ತವರ ಸಂಖ್ಯೆ ಎಷ್ಟು ಅಂತ ನಾನು ಪ್ರಶ್ನೆ ಕೇಳುವ ಹಕ್ಕು ನನಗಿದೆ. ನಾನು ಕೇಳಿದರೆ ಅದಕ್ಕೆ ಉತ್ತರ ಕೊಡೋದಿಲ್ಲ. ಎವ್ರಿ ಡೇ ನಿಮ್ಮದ ಲೆಕ್ಕ ಇದೆ, ನಿಮಗೆ ಉತ್ತರ ಕೊಡಲಿಕ್ಕೆ ಏನು? ನಾನು ಜಿಲ್ಲಾಧಿಕಾರಿಗಳಿಗೆ ಇವತ್ತು ಪ್ರಶ್ನೆ ಮಾಡ್ತೇನೆ. ನೀವು ನಾಳೆ ಒಳಗಡೆ ಜಿಲ್ಲೆಯಲ್ಲಿ ಕೋವಿಡಲ್ಲಿ ಸತ್ತವರ ಸಂಖ್ಯೆ ಎಷ್ಟು ಮತ್ತು ಎಷ್ಟು ಜನರು ಸರ್ಕಾರದಿಂದ 1 ಲಕ್ಷ ರೂಪಾಯಿ ಪಡೆಯಲು ಅರ್ಹರು, ಇದರ ಬಗ್ಗೆ ಉತ್ತರ ನಿರ್ದಿಷ್ಟವಾಗಿ ಕೊಡಬೇಕು. ಕೊಡಲಿಲ್ಲದಿದ್ದರೆ ಇದರ ಬಗ್ಗೆ ಜನ ಸಂಶಯ ಪಡುವಂತಾಗ್ತದೆ. ಇದರಲ್ಲಿ ಗೋಲ್ಮಾಲ್ ಮಾಡಿದ್ದೀರಿ ಅಂತ ನಾವು ಹೇಳಬೇಕಾಗತ್ತೆ. ಇದರಲ್ಲಿ ಜಿಲ್ಲಾಧಿಕಾರಿಗಳು ಭಾಗಿ ಅಂತ ಹೇಳಬೇಕಾಗತ್ತೆ. ಜಿಲ್ಲಾಡಳಿತದ ವೈಫಲ್ಯದಿಂದಲೇ ಸಾವುಗಳಾಗ್ತದೆ ಅಂತ ಹೇಳಬೇಕಾಗತ್ತೆ. ನಾವು ಕೋರ್ಟಿನ ಮೆಟ್ಟಲನ್ನು ಹತ್ತಬೇಕಾಗತ್ತೆ. ಸರ್ಕಾರಕ್ಕೆ ಲಸಿಕೆ ಪೂರೈಕೆ ಮಾಡಲಿಕ್ಕೆ ಅಸಾಧ್ಯವಾದರೆ ನಮ್ದು ಸಲಹೆ ಇದೆ, ನೀವು ದಾನಿಗಳ ಹತ್ರ ದುಡ್ಡು ಕೇಳಿ, ನಾವು ಸಹಾಯ ಮಾಡ್ತೀವಿ. ಇಫ್ ದ ಗೌರ್ಮೆಂಟ್ ಈಸ್ ಅಂಡರ್ಸ್ಟ್ಯಾಂಡ್ ದಟ್ ದೇ ಆರ್ ಫೇಲ್ಡ್ ಟು ಸಪ್ಲೈ ದಿ ವ್ಯಾಕ್ಸಿನೇಷನ್ ಟು ದಿ ಪುವರ್ ಅಮಂಗ್ ದ ಪುವರೆಸ್ಟ್, ನೀವು ದಾನಿಗಳ ಹತ್ರ ದಾನ ಎತ್ತಿ ಅದನ್ನು ಕೊಡಿ ಅಂತ ನಾವು ಸಲಹೆ ಮಾಡ್ತೀವಿ. ನಮ್ಗೆ ಗೊತ್ತಿದೆ ನಿಮ್ಮ ಫೇಲ್ಯೂರ್. ಸಾರ್ವಜನಿಕರಿಂದ ದಾನ ಎತ್ತಿ ಕೋವಿಡ್ಗೆ ಬೇಕಾದಷ್ಟು ದಕ್ಷಿಣ ಕನ್ನಡ ಜಿಲ್ಲೆಯ 15 ಲಕ್ಷ ಜನರಿಗೆ ಎಲ್ಲರಿಗೂ ವ್ಯಾಕ್ಸಿನೇಷನ್ ಕೊಡಲಿಕ್ಕೆ ಎಷ್ಟು ದುಡ್ಡು ಬೇಕೋ ಆ ದುಡ್ಡನ್ನು ನಾವು ಸಂಗ್ರಹ ಮಾಡಲಿಕ್ಕೆ ಮುಂದೆ ಬರ್ತೀವಿ, ನಾವು ಬೇಡಿ ಕೊಡ್ತೇವೆ. ಆ ಮೂಲಕ ಎಲ್ಲರಿಗೂ ಫ್ರೀ ಕೊಡಿ. ಈ ಸಂದರ್ಭದಲ್ಲಿ ಮಾಜಿ ಮೇಯರ್ ಶಶಿಧರ ಹೆಗ್ಡೆ, ಮಾಜಿ ಕಾರ್ಪೊರೇಟರ್ ಮಹಮ್ಮದ್, ಮುಖಂಡರಾದ ವಿವೇಕ್ ರಾಜ್ ಪೂಜಾರಿ, ಶುಭೋದಯ ಆಳ್ವಾ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು.